ರುಚಿ ರುಚಿಯಾದ ಡ್ರೈ ಫ್ರೂಟ್ಸ್ ಸ್ಮೆಲ್ ತಗೊಂಡ್ರೆ ಸಾಕು ಅಮಲೇರುವಂತೆ ಮಾಡುವ ನಾನಾ ಬಗೆಯ ಆಲ್ಕೋಹಾಲ್ಗಳು ಇವೆರಡನ್ನ ಮಿಕ್ಸ್ ಮಾಡಿದ್ರೆ ಹೇಗಾಗುತ್ತೆ ಗೊತ್ತಾ? ಉಡುಪಿಯಲ್ಲಿ 10 ದಿನ ಮೊದಲೇ ಕ್ರಿಸ್ಮಸ್ ತಯಾರಿ ಜೋರಾಗಿದೆ. ಪಾಶ್ಚಾತ್ಯರಲ್ಲೂ ನಮ್ಮಲ್ಲಿರುವಂತೆ ಕೆಲ ಅಪರೂಪದ ಸಂಪ್ರದಾಯಗಳಿವೆ. ಕೃಷಿ ಸಂಸ್ಕೃತಿಯೊಂದಿಗೆ ಬೆರೆತಿರುವ ಒಂದು ಆಚರಣೆಯಂತೂ ತುಂಬಾನೇ ಇಂಟ್ರೆಸ್ಟಿಂಗ್. ಅದೇನು ಅಂತೀರಾ? ಹಾಗಿದ್ರೆ ಈ ರಿಪೋರ್ಟ್ ನೋಡಿ. ಅಬ್ಬಬ್ಬಾ, ಇವರೆಲ್ಲ ಏನು ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಹೀಗೆ ರಾಶಿ ರಾಶಿ ಡ್ರೈ ಫ್ರೂಟ್ಸ್ ಗುಡ್ಡೆ ಹಾಕಿ ಅದರ ಮೇಲೆ ಲೀಟರ್ ಗಟ್ಲೆ ಆಲ್ಕೋಹಾಲ್ ಸುರಿದು ಇವರೆಂತ ಕಜ್ಜಾಯ ರೆಡಿ ಮಾಡ್ತಿದ್ದಾರಾ ಅಂದ್ರ? ಎಸ್, ಇದನ್ನ ಫ್ರೂಟ್ಸ್ ಮಿಕ್ಸಿಂಗ್ ಅಂತಾರೆ. ಇದೊಂದು ಪಾಶ್ಚಾತ್ಯ ಆಚರಣೆ. ಕ್ರಿಸ್ಮಸ್ ಹಬ್ಬಕ್ಕೆ ಚಪ್ಪರಿಸಲು ಬೇಕಾದ ಕೇಕ್ ತಯಾರಿಗೆ ಸಾಕಷ್ಟು ದಿನದ ಮೊದಲೇ ಈ ರೀತಿ ತಯಾರಿ ಮಾಡ್ತಾರೆ. ಉಡುಪಿಯ ಕರಾವಳಿ ಬೈಪಾಸ್ ಬಳಿ ಇರುವ ಲಿಕಾಡೋ ಹೋಟೆಲ್ಸ್ನಲ್ಲಿ ಕೇಕ್ ಮಿಕ್ಸಿಂಗ್ ನಡೆಯಿತು. ಗ್ರ್ಯಾಂಡ್ ಮಿಲೇನಿಯಂ ಹವಾನಿಯಂತ್ರಿತ ಭವ್ಯವಾದ ಸಭಾಂಗಣದಲ್ಲಿ ನಡೆದ ಕೇಕ್ ಮಿಕ್ಸಿಂಗ್ನಲ್ಲಿ ಸರ್ವ ಧರ್ಮದ ಮುಖಂಡರು, ಗಣ್ಯರು ಭಾಗಿಯಾದರು. ಈ ಮೂಲಕ ಕೇಕ್ ಮಿಕ್ಸಿಂಗ್ಗೆ ಸಾಕ್ಷಿಯಾದರು. ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ತೆನೆ ಕಟಾವಿನ ಸೀಸನ್ ಕಳೆದ ನಂತರ ಈ ಅಪರೂಪದ ಸಂಪ್ರದಾಯ ಪಾಲಿಸಲಾಗುತ್ತೆ. ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾದ ಕೇಕ್ಗೆ ತಯಾರಿ ನಡೆಸುವುದು ಈ ಆಚರಣೆಯ ಉದ್ದೇಶ. ಬ್ರಿಟಿಷರ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬರ್ತಾ ಇದೆ. ವೈನ್ ಮತ್ತು ರಮ್ ಬೆರೆಸಿದ ಈ ಮಿಶ್ರಣದಿಂದ ಲಕ್ಷಾಂತರ ಮೌಲ್ಯದ ಕೇಕ್ ಸಿದ್ಧವಾಗುತ್ತೆ. ಉಡುಪಿಯ ಲಿಗಾಡೋ ಹೋಟೆಲ್ನಲ್ಲೂ ಕೂಡ ಕಲರ್ಫುಲ್ ಕೇಕ್ ಮಿಕ್ಸಿಂಗ್ ಕಳೆಕಟ್ಟಿತ್ತು. ಸಾಂತಾ ಕ್ಲಾಸ್ ಜೊತೆ ಸೇರಿಕೊಂಡು ನೂರಾರು ಚಿಣ್ಣರು ತಮ್ಮ ಪುಟ್ಟ ಪುಟ್ಟ ಕೈಗಳಿಂದ ಕೇಕ್ ಮಿಕ್ಸಿಂಗ್ ಮಾಡಿದ್ರು. ಈ ಬಾರಿಯ ಕ್ರಿಸ್ಮಸ್ನಲ್ಲಿ ಮಕ್ಕಳಿಗೆ ಕೈರುಚಿ ತಿನ್ನುವ ಅವಕಾಶವನ್ನ ನೀಡಲಾಗಿದೆ. ಈ ಒಂದು ಇವೆಂಟ್ ಎಕ್ಸ್ಕ್ಲೂಸಿವ್ಲಿ ಅವರು ಅರ್ಲಿ ಲರ್ನಿಂಗ್ ಸೆಂಟರ್ ಮಕ್ಕಳಿಗೆ ಆರ್ಗನೈಸ್ ಮಾಡಿದ್ದಾರೆ. ಸೊ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಹಿಮ್. ನಾವು ಮಾಂಟೆಸರಿ ಸ್ಕೂಲಿಂದ ಬರುವ ಕಾರಣ ನಮ್ಮ ಮಕ್ಕಳಿಗೆ ಎಲ್ಲ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಮಾಡಿ ಅಭ್ಯಾಸ. ಸೊ ಈ ಯಾವಾಗಲೂ ಅವರು ಬೇಕರಿ ಪ್ರಾಡಕ್ಟ್ಸ್ ಜಸ್ಟ್ ಪರ್ಚೇಸ್ ಮಾಡಿ ತಿನ್ನೋದು. ಸೊ ಇದು ಫಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ವಾಟ್ ಗೋಸ್ ಬಿಹೈಂಡ್ ಮೇಕಿಂಗ್ ಅ ಕೇಕ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಎಂಟೈರ್ ಟೀಮ್ ಆಫ್ ಲಿಗಾಡೋ. ಥ್ಯಾಂಕ್ ಯು. That was very nice and the cake mixing activity ಅದು ತುಂಬ ಚೆನ್ನಾಗಿತ್ತು. ಎಲ್ಲ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮಕ್ಕಳಿಗೆ ಅದರಲ್ಲಿ ಕೈ ಹಾಕಿ ಮಿಕ್ಸ್ ಮಾಡಿ, ಯೂಶ್ವಲಿ ಮಕ್ಕಳನ್ನು ಬಿಡಲ್ಲ ಕೈ ಹಾಕ್ಲಿಕ್ಕೆ ಕುಕ್ಕಿಂಗ್ ಮಾಡಲಿಕ್ಕೆ. ಸೊ ಇದು ತುಂಬ ಚೆನ್ನಾಗಿತ್ತು. ನಮಗೆ ಆ್ಯಕ್ಚುಲಿ ಈ ಥರನೇ ಏನೋ ಆ್ಯಕ್ಟಿವಿಟಿ ಬೇಕಿತ್ತು ಮಕ್ಕಳ ಜೊತೆಯಲ್ಲಿ ಮಾಡಲಿಕ್ಕೆ. ಸೊ ದಟ್ ವಾಸ್ ವೆರಿ ಇನ್ನೋವೇಟಿವ್ ಆ್ಯಂಡ್ ವೆರಿ ನೈಸ್ ಆಫ್ ಲಿಗಾಡೋ ಹೋಟೆಲ್. ಆ್ಯಂಡ್ ಟು ಟಾಕ್ ಅಬೌಟ್ ದ ಹೋಟೆಲ್ ಇಸ್ ವೆರಿ ನೈಸ್ and we would look forward to come here again. ಪ್ರತಿ ಹಬ್ಬಕ್ಕೂ ಅವರದೇ ಆದ ಸಂಪ್ರದಾಯವಿದೆ, ಹಿನ್ನೆಲೆ ಇದೆ, ಆಚರಿಸುವ ರೀತಿಯಲ್ಲಿ ವೈವಿಧ್ಯತೆ ಇದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಹೋಟೆಲ್ಗೆ ಬರುವ ಅತಿಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಕೇಕ್ ವಿತರಿಸಲಾಗುತ್ತೆ. ಕರಾವಳಿ ಭಾಗದಲ್ಲಂತೂ ಜಾತಿ ಧರ್ಮ ಭೇದವಿಲ್ಲದೆ ಕ್ರಿಸ್ಮಸ್ ಆಚರಿಸಲಾಗುತ್ತೆ. ಅದರಲ್ಲೂ ಸಂಪ್ರದಾಯಬದ್ಧವಾಗಿ ತಯಾರಿಸುವ ಇಂತಹ ಕೇಕ್ಗಳು ಹಬ್ಬದ ಸಂಭ್ರಮವನ್ನ ದುಪ್ಪಟ್ಟು ಮಾಡುತ್ತೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.